ಟಿವಿಯಲ್ಲಾಗಲಿ ಅಥವಾ ಇಂಟರ್ನೆಟ್ ಯೂಟ್ಯೂಬಲ್ಲಾಗಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ತೀರ ಇದ್ರ ಬಗ್ಗೆ. ಈಗ ಈ ಮಾದಕ ವಸ್ತುಗಳು ಅನ್ನೋದು ಈಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ ಕೃಷ್ಣವರು ಹೇಳಿದ್ರು, ಈ ಗಾಂಜಾನ ಒಂದ್ ಕಡೆ ಬೆಳೀತಾ ಇದ್ರು ಅಂತ. ಈ ಮಾದಕ ವಸ್ತುಗಳನ್ನ ಬೆಳೆಯಲು ಒಂದು ಅಫೆನ್ಸ್ ಗೊತ್ತಾಗ್ತಿದ್ದಿಲ್ಲ, ಅದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೆ. ಮಾದಕ ವಸ್ತು ಬೆಳೆಯುತ್ತೆ, ಆ ಕ್ರಾಪ್ನ ಬೆಳೆಯುವಂಥದ್ದು ಮತ್ತೆ ಅದನ್ನ ಪ್ರೊಸೆಸ್ ಮಾಡೋಂಥದ್ದು, ಅದನ್ನ ಹೇಗೆ ಒಣಗಿಸೋದಾಗಿರಲಿ ಇದನ್ನೆಲ್ಲ ಮಾಡೋದು, ಅದು ಕೂಡ ಒಂದು ಅಫೆನ್ಸು. ಮತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಾಣಿಕೆ ಮಾಡುವಂಥದ್ದು, ಒಂದ್ ಕಡೆ ಇನ್ನೊಂದ್ ಕಡೆ ಸಾಗಾಣಿಕೆ ಮಾಡುವಂಥದ್ದು, ಮತ್ತೆ ಅದನ್ನ ಒಂದ್ ಕಡೆ ಕೂಡಿಡೋಂಥದ್ದು, ಏನಾದ್ರು ಒಂದ್ ಕಡೆ ಸ್ಟೋರ್ ಮಾಡಿಟ್ರೆ ಅದು ಕೂಡ ಅಫೆನ್ಸು. ಅದಾದ್ಮೇಲೆ ಅದನ್ನ ಮಾರೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಕೂಡ ಅಫೆನ್ಸು. ಏನೇ ಮಾಡಿದ್ರು ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೆ, ಇದರಿಂದ ಶಿಕ್ಷೆ ಆಗುತ್ತೆ. ಗೊತ್ತಾಗ್ತಿಲ್ಲ, ಇದರಿಂದ ಶಿಕ್ಷೆ ಆಗುತ್ತೆ, ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಒಂದು. ಮತ್ತೆ ಇದನ್ನ ಖರೀದಿ ಮಾಡುವಂಥದ್ದು ಮತ್ತೆ ಬಳಸುವಂಥದ್ದು ಬೇರೆ ಬೇರೆ ತರ. ಈ ಅಡಿಕ್ಷನ್ಗೆ ಬೇರೆ ಬೇರೆ ತರ ಜನರು ತುತ್ತಾಗ್ತಾರೆ. ಕೆಲವರು ಈ ಸೊಪ್ಪು, ಈ ಗಾಂಜಾ ಇದನ್ನೆಲ್ಲ ಒಣಗಿಸಿ ಈ ಸಿಗರೇಟ್ಸ್ ಎಲ್ಲ ಸೇದಂಥದಕ್ಕೆ ಅಡಿಕ್ಟ್ ಆಗ್ತಾರೆ. ಇನ್ನ ಕೆಲವೊಂದು ಡ್ರಗ್ಸ್ ಇರ್ತವೆ, ಅದನ್ನ ಸ್ಕಿಪ್ ಮಾಡುವಂಥದ್ದು, ಅಂದ್ರೆ ಮೂಗಿನ ಮೂಲಕ ತಗೊಳ್ಳೋಂಥದ್ದು ಇದಾವೆ. ಈ ಕೆಲವು ಇಂಜೆಕ್ಷನ್ ಮೂಲಕ, ಇಂಜೆಕ್ಷನ್ ಮೂಲಕ ರಕ್ತನಾಳಗಳಿಗೆ ಇಂಜೆಕ್ಟ್ ಮಾಡ್ಕೊಳ್ಳುವಂಥದ್ದು ಇದಾವೆ. ಅದು ಹೈಯರ್ ಆರ್ಡರ್ ಡ್ರಗ್ಸ್, ಅಂದ್ರೆ ಅದು ಇನ್ನು ಸಫಿಸ್ಟಿಕೇಟೆಡ್ ವೆರೈಟಿ ಆಫ್ ಡ್ರಗ್ಸ್. ಆದ್ರೆ ಕಾಮನ್ ಆಗಿ ಊರಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಉಪಯೋಗ ಆಗುವಂಥದ್ದು ಈ ಥರದ್ದು ಗಾಂಜಾ ಇರ್ಬೋದು, ಅಥವಾ ಈ ಸೊಲ್ಯೂಷನ್ಗಳು, ಈ ಬೇರೆ ಬೇರೆ ತರ ಸೊಲ್ಯೂಷನ್ಸ್ ಇರ್ತವೆ. ಈ ಫೆವಿಕ್ವಿಕ್ ಈ ತರದ್ದು ಸೊಲ್ಯೂಷನ್ ಇರ್ತವೆ. ಅದನ್ನ ಅದರ ವಾಸನೆಯನ್ನು ತಗೊಂಡ್ರೆ ಮತ್ತೆ ಬರುವಂಥದ್ದು ಇರುತ್ತೆ. ಕೂಗಲು ಅದಕ್ಕೆ ಅಡಿಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನೆಲ್ಲ ನೀವು ತಿಳ್ಕೋಬೇಕು. ಇದರಿಂದ ಏನು ತೊಂದರೆ, ನಮ್ಮ ಏನು ಇದು ಏನಕ್ಕೆ ಇಷ್ಟೊಂದು ಸರ್ಕಾರ ಇದನ್ನು ವಿರೋಧ ಮಾಡುತ್ತೆ, ಏನಕ್ಕೆ ಇದು ಅಂದ್ರೆ ಇದರಿಂದ ವೈಯಕ್ತಿಕವಾಗೂ ಒಬ್ಬ ವ್ಯಕ್ತಿಗೆ ತೊಂದರೆ ಆಗ್ತದೆ. ಅಂದರೆ ತನ್ನ ಚಟುವಟಿಕೆಗಳಲ್ಲಿ ತೊಂದರೆ ಆಗ್ತದೆ, ತನ್ನ ಪ್ರೋಗ್ರೆಸ್ಗೆ ತೊಂದರೆ ಆಗ್ತದೆ. ಅಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ರೆ, ಈಗ ಅವನೇನಾದ್ರು ಅಡಿಕ್ಟ್ ಆದ್ರೆ, ಈಗ ಗಾಂಜಾ ಆಗಿರ್ಬೋದು, ಸೊಲ್ಯೂಷನ್ ಆಗಿರ್ಬೋದು, ಇನ್ನೊಂದು ಮತ್ತೊಂದಕ್ಕೆ ಅಡಿಕ್ಟ್ ಆದ್ರೆ ತನ್ನ ಓದಿನಲ್ಲಿ ನೋಡ್ಕೊಳ್ತದೆ. ಓದೋದ್ರಲ್ಲಿ ತಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಏಕಾಗ್ರತೆಯಿಂದ ಇಡೋಕ್ಕಾಗೋದಿಲ್ಲ, ತನ್ನ ಆರೋಗ್ಯ ಹಾಳಾಗ್ತದೆ. ಅದ್ರ ಮೇಲೆ ಡಿಪೆಂಡೆನ್ಸ್ ಡೆವಲಪ್ ಆಗ್ತದೆ. ಈ ಡಿಪೆಂಡೆನ್ಸ್ ಡೆವಲಪ್ ಆಗೋದು ಅಂದ್ರೆ ಅದ್ರ ಮೇಲೆ ಅವಲಂಬಿತ ಆಗೋದು. ಅದನ್ನ ತಗೊಂಡಿಲ್ಲ ಅಂದ್ರೆ ತನಗೆ ನಾರ್ಮಲ್ ಆಗಿ ಚಟುವಟಿಕೆಗಳನ್ನ ಮಾಡಕ್ಕೆ ಆಗೋದಿಲ್ಲ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ, ನಾರ್ಮಲ್ ಆಗಿರೋಕ್ಕಾಗೋದಿಲ್ಲ ಅಂತ ತಾನು ಏನ್ ಮಾಡ್ತಾನೆ, ಈ ಮಾದಕ ವಸ್ತುಗಳನ್ನ ಪಡ್ಕೋಬೇಕು ಅಂತ ಕ್ರೈಮ್ಸ್ ಕೂಡ ಇನ್ವಾಲ್ವ್ ಮಾಡ್ತಾರೆ. ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡುವಂಥದ್ದು, ಅಂದ್ರೆ ಕಳ್ತನ ಮಾಡುವಂಥದ್ದು, ಅಥವಾ ಇನ್ನೂ ಬೇರೆ ತರ ನೋಟಿಸ್ ಸಂಬಂಧಿತ ಮಾಡುವಂಥದ್ದು, ಈ ತರದೆಲ್ಲ ಶುರು ಆಗ್ತದೆ. ಕೊನೆಗೆ ವೈಯಕ್ತಿಕವಾಗಿ ತನ್ನ ಜೀವನದಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತದೆ. ಅದಾದ್ಮೇಲೆ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಿರ್ತಾನೆ, ಕೊನೆಗೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಹೀಗಾಗಿ ಹೊಸದಲ್ಲಿನೂ ವೈಯಕ್ತಿಕವಾಗಿ ಆ ವ್ಯಕ್ತಿಗೆ ತೊಂದರೆ ಆಗ್ತದೆ. ಅದಲ್ಲದೆ ಸಮಾಜಕ್ಕೂ ಅವನು ತೊಂದರೆ ಮಾಡ್ತಾ ಇರ್ತಾನೆ, ಸಮಾಜ ಘಾತಕನಾಗಿರ್ತದೆ. ಮತ್ತೆ ತನ್ನ ಫ್ಯಾಮಿಲಿ ಕೂಡ, ತನ್ನ ಪರಿವಾರದವರು ಒಳ್ಳೆ ವ್ಯಕ್ತಿ ಅನಿಸ್ಕೊಳ್ಳೋದು ಗೊತ್ತಾಗ್ತಾ ಇದೆಯಲ್ಲ. ಸೊ ಹೀಗಾಗಿ ಮತ್ತೆ ದೇಶಕ್ಕೂ ತೊಂದರೆ ಆಗುತ್ತೆ. ಇದರಿಂದ ದೇಶಕ್ಕೆ ಏನು ತೊಂದರೆ ಆಗ್ತದೆ ಅಂದ್ರೆ ಆರ್ಥಿಕ ವ್ಯವಸ್ಥೆಗೆ ತೊಂದರೆ ಆಗ್ತದೆ, ಮತ್ತು ಈ ದೇಶದ ವಿರುದ್ಧ ಏನು ಭಯೋತ್ಪಾದಕ ಚಟುವಟಿಕೆಗಳಾಗ್ತವೆ ಅದು ಕೂಡ ಈ ಡ್ರಗ್ಸ್ ಇಂದ ಫಂಡ್ ಆಗಿರುತ್ತೆ. ಗೊತ್ತಾಗ್ತಿದ್ದೀರಾ? ಈಗ ಒಂದು ಸರ್ವೆ ಮೂಲಕ ಏನ್ ಹೇಳಿದ್ರು ಅಂದ್ರೆ, ಅಫ್ಘಾನಿಸ್ತಾನದಲ್ಲಿ ಬೆಳೆದಂತ ಈ ಗಾಂಜಾ ಆಗಿರ್ಬೋದು, ಅಫೀಮು, ಈ ತರದ್ದು ಪದಾರ್ಥಗಳು ಅದು ಪಾಕಿಸ್ತಾನ ಮೂಲಕ ಭಾರತ ದೇಶದ ಎಂಟರ್ ಆಗಿ ಅಲ್ಲಿ ₹1 ಇರೋಂಥದ್ದು ವಸ್ತು ಇಲ್ಲಿಗೆ ಬರೋದಕ್ಕೆ ₹500 ಆಗುತ್ತೆ. ಗೊತ್ತಾಗ್ತಿದ್ದೀರಾ? ಇಲ್ಲಿ ಹೆಚ್ಚು ಹೆಚ್ಚು ಹಣ ಕೊಟ್ಟು ಯುವಕರು ಇದನ್ನ ಖರೀದಿ ಮಾಡೋದೆಲ್ಲ ಮಾಡಿದ್ರೆ ಇದು ವಾಪಸ್ಸು ಈ ಹಣ ಎಲ್ಲ ಅಲ್ಲೇ ಹೋಗಿ ನಮ್ಮ ದೇಶದ ವಿರುದ್ಧನೇ ಅವರು ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ಆ ಹಣ ಉಪಯೋಗ ಆಗ್ತಾ ಇದೆ. ಗೊತ್ತಾಗ್ತದೆ? ದೇಶದ ಆರ್ಥಿಕ ವ್ಯವಸ್ಥೆಗೂ ತೊಂದರೆ ಆಗ್ತದೆ, ಮತ್ತೆ ದೇಶದ ವಿರುದ್ಧ ಭಯೋತ್ಪಾದಕರಿಗೆ ಭಯೋತ್ಪಾದನೆ ನಡೆಸಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಈಗ ಮಾರ್ಕೆಟ್ ನಿಮಗೆ ಮುಂದೆ ನಾವು
ಬಗ್ಗೆ ನಾವು ಸೆಮಿನಾರ್ ಮಾಡ್ತೀವಿ, ನಿಮ್ಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀವಿ. ಈಗ ನೀವು ಆರೋಗ್ಯಕರ ಸಮಾಜವನ್ನು ಕಟ್ಟಲಿಕ್ಕೆ ಏನೇನು ಮಾಡಬೇಕು, ಮತ್ತೆ ನೀವು ಲೈಫ್ನ ಕಟ್ಕೊಳ್ಳೋದಕ್ಕೆ ಒಳ್ಳೆ ತರ ನಿಮ್ಮ ಲೈಫ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಈ ತರದ ದುಶ್ಚಟಗಳಿಗೆ ಹೋಗ್ಬಾರ್ದು. ಇದು ಹೇಗೆ ಶುರು ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಯಾರು ಗಾಂಜಾ ಸೇವನೆ ಮಾಡಕ್ಕೆ ಶುರು ಮಾಡೋದಿಲ್ಲ. ಗಾಂಜಾನ ಸ್ಮೋಕಿಂಗ್ ಮಾಡೋದಕ್ಕೆ ಮೊದಲನೇ ದಿನನೇ ಶುರು ಮಾಡೋದಿಲ್ಲ. ಶುರು ಹೇಗಾಗ್ತದೆ ಅಂದ್ರೆ ಸಿಗರೆಟ್ ಸ್ಮೋಕಿಂಗ್ ಅಥವಾ ಬೀಡಿನ ಸ್ಮೋಕ್ ಮಾಡೋದ್ರಿಂದ ಶುರು ಆಗ್ತದೆ. ನೆಕ್ಸ್ಟ್ ಅದು ಹೋಗ್ತಾ ಹೋಗ್ತಾ ಇದು ಗ್ರಾಜುಯೇಟ್ ಆಗುತ್ತೆ. SLC ಆದ್ಮೇಲೆ PU ಬರ್ತದೆ, PU ಆದ್ಮೇಲೆ ಡಿಗ್ರಿ ಆದ್ಮೇಲೆ ಮಾಸ್ಟರ್ ಡಿಗ್ರಿ, ಈ ತರ ಒಂದ್ರ ಮೇಲೆ ಒಂದು ಬರ್ತಾ ಹೋಗ್ತದೆ. ಅದಕ್ಕೆ ಇದು ಶುರು ಆಗೋದು ಈ ತರದ್ದು ಸಣ್ಣ ಪುಟ್ಟ ಈ ದುಶ್ಚಟಗಳಿಂದ ಶುರು ಆಗ್ತದೆ. ಬಿಡಿ ಸೇರೋದಾಗಿರ್ಬೋದು, ಸಿಗರೆಟ್ ಸೇರೋದಾಗಿರ್ಬೋದು, ಅಥವಾ ಈ ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಇಲ್ಲಿಂದ ಶುರು ಆಗಿ ನೆಕ್ಸ್ಟ್ ಮುಂದೆ ಅದು ದೊಡ್ಡ ದೊಡ್ಡ ವೆರೈಟಿ ಆಗಿ ಚೇಂಜಸ್ ಆಗ್ತಾ ಹೋಗ್ತದೆ. ಅದಕ್ಕೆ ನೀವು ಶುರು ಆಗದನ್ನೇ ತಪ್ಪಿಸ್ಬೇಕು. ನೀವು ದುಶ್ಚಟಗಳಿಂದ ದೂರನೇ ಹೋಗಬೇಕು. ನಿಮಗೆ ಬೇಕಾದಷ್ಟು ಸಾಕಷ್ಟು ಬೇರೆ ಕೆಲಸಗಳು ಇರ್ತವೆ. ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಈ ಥರದ್ದೆಲ್ಲ ನೀವು ಇನ್ವಾಲ್ವ್ ಆಗ್ಬೋದು. ಗೊತ್ತಾಗ್ತದೆ. ಈಗ ನಮ್ಮ ದೇಶದಲ್ಲಿ ಈಗ ಪಂಜಾಬ್ ಬಗ್ಗೆ ನೀವೆಲ್ಲ ಓದಿರ್ಬೇಕು. ಇದರಲ್ಲೆಲ್ಲ ಸಾಕಷ್ಟು ನ್ಯೂಸ್ ಪೇಪರ್ನಲ್ಲೆಲ್ಲ ಸುಮಾರು ಬರ್ತಾರೆ. ಈಗ ಮುಂಚೆ ಒಂದು ಟೈಮ್ನಲ್ಲಿ ಆರ್ಮಿನಲ್ಲಿ ಸುಮಾರು ಜನ ಪಂಜಾಬ್ನವರೇ ಇರ್ತಾ ಇದ್ರು. ಆಯ್ತಾ, ಪಂಜಾಬ್ ಯುವಕರೇನೆ ತುಂಬಾ ಜಾಸ್ತಿ ಇರ್ತಾರೆ. ಮತ್ತೆ ಈ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಅಲ್ಲಿ ಹಾಕಿ ಆಗಿರ್ಬೋದು, ಅಥವಾ ಈ ಅಥ್ಲೆಟಿಕ್ಸ್ ರನ್ನಿಂಗ್ ಆಗಿರ್ಬೋದು, 100 ಮೀಟರ್ಸ್, 200 ಮೀಟರ್ಸ್, 1600 ಮೀಟರ್ಸ್, ರಿಲೇ ರೇಸ್, ಇದರಲ್ಲೆಲ್ಲ ಪಂಜಾಬ್ನವರೇ ಜಾಸ್ತಿ ಇರ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ ಇದು ಪಂಜಾಬ್ ರಾಜ್ಯ ಪಾಕಿಸ್ತಾನಕ್ಕೆ ಗಡಿ ರಾಜ್ಯ ಆಗಿದೆ. ರಾಜಸ್ಥಾನ, ಪಂಜಾಬ್, ಗುಜರಾತ್ ಇವೆಲ್ಲ ಪಾಕಿಸ್ತಾನಕ್ಕೆ ಬಾರ್ಡರ್ ಸ್ಟೇಟ್ಸ್ ಆಗ್ತವೆ. ಅಲ್ಲಿ ಈ ಮಾದಕ ವಸ್ತುಗಳ ಅಕ್ರಮ ಕಳ್ಳ ಸಾಗಾಣಿಕೆ ತುಂಬಾ ಜಾಸ್ತಿ ಇದೆ. ಸಾಗಾಣಿಕೆ ಆಗ್ತಾ ಏನಾಗಿದೆ, ಅಲ್ಲಿನ ಹುಡುಗರು ಸುಮಾರು ಜನ ಈ ದುಶ್ಚಟಗಳಿಗೆ ಅವರು ಅಡಿಕ್ಟ್ ಆಗ್ತಿದ್ದಾರೆ. ಹಂಗಾಗಿ ಏನಾಗಿದೆ, ಅವರ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆ ಉಂಟಾಗಿದೆ. ಮತ್ತೆ ಅವರಿಗೆ ವೈಯಕ್ತಿಕ ಜೀವನದಲ್ಲಿ ಅದು ಓದಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು, ಮುಂಚೆ ಯಾವ ತರ ಅವರು ಸ್ಟೇಟ್ ಟ್ರೆಂಡ್ ಏನಿತ್ತು ಅದು ಈಗ ಪೂರ್ತಿ ಚೇಂಜಸ್ ಆಗ್ಬಿಟ್ಟಿದೆ. ಗೊತ್ತಾಗ್ತಿದ್ದೀರ? ಅದು ಅವ್ರಿಗೆ ಫ್ಯಾಮಿಲಿ ಲೈಫಲ್ಲೂ ತೊಂದರೆ ಆಗ್ತದೆ, ಪರ್ಸನಲ್ ಲೈಫ್ನಲ್ಲಿ, ಎಜುಕೇಶನ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಹಿನ್ನಡೆ ಆಗಿದೆ. ಗೊತ್ತಾಗ್ತಿದ್ದೀರ? ಈಗ ಅವರ ರಾಜ್ಯದಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನ್ ಆದಾಗ, ಹೋದ ವರ್ಷ ಎಲೆಕ್ಷನ್ ಆದಾಗ ಇದೇ ಮೇನ್ ಅಜೆಂಡಾ ಆಗಿತ್ತು, ಮೇನ್ ಇಶ್ಯೂ ಇದೆ ಆಗಿತ್ತು. ಮಾದಕ ವಸ್ತುಗಳ ಅಕ್ರಮ ಕಳ್ಳ ಸಾಗಾಣಿಕೆ ಈ ಗೌರ್ಮೆಂಟ್ ಅವ್ರು ನಿಲ್ಸಕ್ಕಾಗಿಲ್ಲ. ಅದಕ್ಕೋಸ್ಕರ ಈ ಗೌರ್ಮೆಂಟ್ ವಿರುದ್ಧ ನಾವು ವೋಟ್ ಮಾಡಬೇಕು ಅನ್ನೋದೇ ಅಲ್ಲಿ ಮೇನ್ ಅಜೆಂಡಾ ಆಗಿ ಅದು ಗೌರ್ಮೆಂಟ್ ಚೇಂಜ್ ಆಗಿದೆ. ಗೊತ್ತಾಗ್ತಿದೆ? ಸೊ ನೀವು ಈ ದುಶ್ಚಟಗಳಿಂದ ನೀವು ದೂರ ಉಳ್ಕೊಳ್ಳೋದಕ್ಕೆ ನೀವು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಇದನ್ನೇ ಮಾಡಬೇಕು ಅಂತಿಲ್ಲ. ನೀವು ಸ್ಪೋರ್ಟ್ಸ್ ನಲ್ಲಿ ಇನ್ವಾಲ್ವ್ ಆಗ್ಬೋದು, ಓದೋದ್ರಲ್ಲಿ ಇನ್ವಾಲ್ವ್ ಆಗ್ಬೋದು, ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ತವೆ ಅದರಲ್ಲಿ ಇನ್ವಾಲ್ವ್ ಆಗ್ಬೋದು. ಇದನ್ನೆಲ್ಲ ಮಾಡಿ ಈಗ ಆರ್ಮಿಗೆ ಸೇರ್ಕೋಬೇಕು ಅಂತ ಸಾಕಷ್ಟು ನಿಮಗೆ ಆಸಕ್ತಿ ಇರ್ತದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಯೂನಿಯನ್ ಗೌರ್ಮೆಂಟ್ ಒಂದು ಹೊಸ ಸ್ಕೀಮ್ ಬಂದಿದೆ, ಅದು ಅಗ್ನಿವೀರ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ. ಈ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿಬಿಟ್ಟು ಸೆಲೆಕ್ಷನ್ ಮಾಡ್ತಾರೆ. ಒಂದು ಸೆಲೆಕ್ಷನ್ ಇರ್ತದೆ, ಅದರಲ್ಲಿ ಫಿಟ್ನೆಸ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಅವ್ರನ್ನ ಅಗ್ನಿವೀರರು ಅಂತ ಆರ್ಮಿಗೆ ಸೇರಿಸ್ಬಿಟ್ಟು ಅಲ್ಲಿ ಒಂದು ಶಾರ್ಟ್ ಸರ್ವಿಸ್ ಇರುತ್ತೆ. 3 ವರ್ಷ 4 ವರ್ಷದ ಸರ್ವಿಸ್ ಇರ್ತದೆ. ಅದಾದ ನಂತರ ಅವರು ಆರ್ಮಿಗೆ ಅಬ್ಸರ್ವ್ ಮಾಡ್ಕೊತಾರೆ, ಅಂದ್ರೆ ಸೇನೆಗೆ, ಭಾರತೀಯ ಸೇನೆಗೆ ಸೇರಿಸ್ಕೊಳ್ತಾರೆ ಪೂರ್ತಿ. ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ರಿಸರ್ವೇಶನ್ ಇರ್ತದೆ. ರೈಲ್ವೇಸ್ ಕೆಲಸ ಕೊಡೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಡೋದನ್ನು ಇರುತ್ತೆ. ಆದ್ರೆ ಅಗ್ನಿವೀರರು ಅಂತ ಸೇರಿಸ್ಕೊಂಡವ್ರಿಗೆ ಅವ್ರಿಗೆ ಸೇನೆಯನ್ನು ಕೆಲಸ ಮಾಡಿಸ್ತಾರೆ. ಗೊತ್ತಾಗ್ತಾ ಇದ್ದಿಲ್ಲ? ಈ ತರದ್ದು ಈಗ ನೋಡ್ರಿ, ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇಲ್ಲ, ಕಾಂಪಿಟೇಷನ್ ಇಲ್ಲ, ಜಾಸ್ತಿ ಜನ ಅಭಿವೃದ್ಧಿ ಆಗಿದ್ದಾರೆ. ಆದ್ರೆ ನಾರ್ತ್ ಇಂಡಿಯಾಗೆ, ಉತ್ತರ ಭಾರತದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಅವೇರ್ನೆಸ್ ಇದೆ. ಮತ್ತೆ ಸಾಕಷ್ಟು ಹುಡುಗರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಫಿಟ್ನೆಸ್ ಚೆನ್ನಾಗಿರೋ ಹುಡುಗರು, ಅಥ್ಲೆಟಿಕ್ಸ್ ಎಲ್ಲ ಚೆನ್ನಾಗಿರೋದು, ಈಗ ನಿಮಗೆ ಪ್ಲಸ್ 2 ಆಗಿದ ತಕ್ಷಣ, ಅಂದ್ರೆ ಸೆಕೆಂಡ್ PU ಆಗಿದ ತಕ್ಷಣನೇ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಒಂದು ಸೆಲೆಕ್ಷನ್ ಇರ್ತದೆ, ಆ ಸೆಲೆಕ್ಷನ್ ಅಲ್ಲಿ ನೀವು ಸೆಲೆಕ್ಟ್ ಆಗಿ ಹೋದ್ರೆ ನಿಮಗೆ ಕೆಲಸ ಸಿಕ್ಕಂತೆ ಗೊತ್ತಾಗ್ತಿಲ್ಲ. ಸೊ ಈ ತರದ್ದು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಯಾವುದೇ ಕಾರಣಕ್ಕೆ ಈ ದುಶ್ಚಟಗಳಲ್ಲಿ ನೀವು ಅಡಿಕ್ಟ್ ಆಗಬಾರ್ದು. ಈ ತರ ಕೇರ್ ತಗೊಳ್ಳಿ. ಮತ್ತೆ ಈಗ
ದುಶ್ಚಟಗಳಲ್ಲಿ ನೀವು ಶುರು ಮಾಡಿಬಿಟ್ಟಿದ್ದಾರೆ ಬೈ ಚಾನ್ಸ್ ಅಲ್ಪ ಸ್ವಲ್ಪ ಏನಾದ್ರು ಶುರು ಮಾಡಿದ್ರೆ ಈಗ ಸರಿಯಾದ ಸಮಯದ ಈಗ ಬಿಟ್ಬಿಡ್ರಿ, ಇದರಿಂದ ದೂರ ಹೋಗ್ಬಿಡ್ರಿ. ತಂದೆ ತಾಯಿ ಹೇಳಿದ ಮಾತನ್ನ ಕೇಳ್ರಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.